ಒಂದು ಸಣ್ಣ ಬೀಟ್ರೂಟ್ ಇದು ನಿಮ್ಮ ಪಾಲಿನ ಅಮೃತವೋ ಅಥವಾ ಮೃತ್ಯುವೋ. ಬೀಟ್ರೂಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ಇದೇ ಬೀಟ್ರೂಟ್ ನಿಮ್ಮ ಜೀವಕ್ಕೆ ಕುತ್ತು ತರಬಹುದು ಅನ್ನೋದು ನಿಮಗೆ ಗೊತ್ತಾ? ನೀವು ಆರೋಗ್ಯಕ್ಕೆ ಅಂತ ಪ್ರತಿದಿನ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ರೆ ಅಥವಾ ಸಲಾಡ್ ತಿಂತಾ ಇದ್ರೆ ಸ್ವಲ್ಪ ನಿಲ್ಲಿಸಿ. ನೀವು ಮಾಡ್ತಿರೋ ಈ ಒಂದು ತಪ್ಪು ನಿಮ್ಮ ಕಿಡ್ನಿಯನ್ನೇ ಡ್ಯಾಮೇಜ್ ಮಾಡಬಹುದು ಅಥವಾ ನಿಮ್ಮ ಬಿಪಿಯನ್ನ ಡೇಂಜರಸ್ ಲೆವೆಲ್ಗೆ ಇಳಿಸಬಹುದು. ಆದ್ರೆ ಇರಿ, ಇದೇ ಕೆಂಪುಗಡ್ಡೆಯನ್ನ ಪ್ರಾಚೀನ ರೋಮನ್ನರು ನೈಸರ್ಗಿಕ ವಯಗ್ರ ಅಂತ ಯಾಕೆ ಕರಿತಾ ಇದ್ರು ಗೊತ್ತಾ? ಇದರ ಹಿಂದೆ ಇರೋ ಆ ಭಯಾನಕ ಇತಿಹಾಸ ಗೊತ್ತಾ? ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ನಿಜ. ಅತಿಯಾದ್ರೆ ಅಮೃತವೋ ವಿಷ ಅನ್ನ ಹಾಗೆ ಕೆಂಪಗಿರೋ ಈ ಬೀಟ್ರೂಟ್ ನಿಮ್ಮ ದೇಹದೊಳಗೆ ಏನೆಲ್ಲ ಅವಾಂತರ ಸೃಷ್ಟಿಸಬಹುದು ಗೊತ್ತಾ? ಬೀಟ್ರೂಟ್ ತಿಂದ ಮೇಲೆ ನಿಮ್ಮ ಮೂತ್ರ ಕೆಂಪು ಬಣ್ಣಕ್ಕೆ ತಿರುಗಿದೆಯಾ? ಗಾಬರಿಯಾಗಬೇಡಿ, ಇದಕ್ಕೆ ಬಿಟೋರಿಯಾ ಅಂತ ಕರೆಯುತ್ತಾರೆ. ಆದ್ರೆ ನೆನಪಿಡಿ, ಇದು ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶದ ತೀವ್ರ ಕೊರತೆ ಇದೆ ಅನ್ನೋದನ್ನ ಮುನ್ಸೂಚನೆ ಕೊಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ರೆ ಅನೇಮಿಯಾ ನಿಮ್ಮನ್ನ ಕಾಡಬಹುದು. ನಿಮಗೆ ಕಿಡ್ನಿ ಸ್ಟೋನ್ ಇದೆಯಾ? ಹಾಗಾದ್ರೆ ಬೀಟ್ರೂಟ್ ಸವಾಸಕ್ಕೆನೆ ಹೋಗಬೇಡಿ. ಅದರಲ್ಲಿರುವ ಆಕ್ಸಲೇಟ್ಸ್ ನಿಮ್ಮ ಕಿಡ್ನಿಯಲ್ಲಿ ಕಲ್ಲುಗಳು ಬೆಳೆಯೋ ಹಾಗೆ ಮಾಡುತ್ತೆ. ಇದು ಎಷ್ಟು ನೋವು ಕೊಡುತ್ತೆ ಅಂದ್ರೆ ನೀವು ಊಹಿಸೋಕೂ ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಇದು ಸೈಲೆಂಟ್ ಆಗಿ ಬಿಪಿಯನ್ನು ಕೂಡ ಕಡಿಮೆ ಮಾಡಿಬಿಡುತ್ತದೆ. ಬಿಪಿ ಹೆಚ್ಚಿರೋರಿಗೆ ಇದೊಂದು ವರದಾನ ಇದ್ದಂತೆ, ಆದ್ರೆ ಮಾಮೂಲಿ ಇರೋರಿಗೆ ಇದು ಶಾಪ ಇದ್ದಂತೆ. ಬೀಟ್ರೂಟ್ ಜ್ಯೂಸ್ ಅತಿಯಾಗಿ ಕುಡಿದ್ರೆ ನಿಮ್ಮ ರಕ್ತದೊತ್ತಡ ಸಡನ್ ಆಗಿ ಕುಸಿದು ಹೋಗಬಹುದು. ತಲೆ ಸುತ್ತು ಬಂದು ಕೆಳಗೆ ಬಿದ್ರೆ ಅಪಾಯ ಗ್ಯಾರಂಟಿ. ಇದರಿಂದ ಕೆಲವೊಮ್ಮೆ ಸಾವು ನೋವುಗಳು ಕೂಡ ಆಗಿವೆ. ಬೀಟ್ರೂಟ್ ತಿಂದ ತಕ್ಷಣ ಹೊಟ್ಟೆ ಉಬ್ಬರ, ಗ್ಯಾಸ್ ಅಥವಾ ವಾಂತಿ ಬಂದ ಹಾಗೆ ಆಗಿದೆಯಾ? ಹಾಗಿದ್ರೆ ನಿಮ್ಮ ಜೀರ್ಣಾಂಗ ವ್ಯೂಹ ಈ ಕೆಂಪುಗಡ್ಡೆಯನ್ನ ತಡೆಯೋ ಶಕ್ತಿ ಹೊಂದಿಲ್ಲ ಅಂತ ಅರ್ಥ. ಇದು ನಿಮ್ಮ ಲೀವರ್ ಮೇಲೂ ಪ್ರಭಾವ ಬೀರಬಹುದು ಅನ್ನೋದು ಎಚ್ಚರಿಕೆ ಇರಲಿ. ಸ್ನೇಹಿತರೆ, ಬೀಟ್ರೂಟ್ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಮತ್ತು ಕುತೂಹಲಕಾರಿಯಾಗಿದೆ. ಇಂದು ನಾವು ಕೆಂಪು ಬಣ್ಣದ ಗಡ್ಡೆಯನ್ನ ಬಳಸುತ್ತೇವೆ, ಆದ್ರೆ ಇತಿಹಾಸದ ಆರಂಭದಲ್ಲಿ ಜನರು ಇದನ್ನ ಬಳಸುತ್ತಿದ್ದ ರೀತಿಯೇ ಬೇರೆಯಾಗಿತ್ತು. ಬೀಟ್ರೂಟ್ ನ ಮೂಲ ಮೆಡಿಟೇರಿಯನ್ ಸಮುದ್ರ ಅಂದ್ರೆ ವೈಲ್ಡ್ ಸಿ ಬೀಟ್. ಹೀಗಾಗಿ ಇದನ್ನ ವೈಲ್ಡ್ ಸಿ ಬೀಟ್ ಅಂತಾನೆ ಕರೀತಾ ಇದ್ರು. ಆರಂಭದಲ್ಲಿ ಅಂದ್ರೆ ಸುಮಾರು 4000 ವರ್ಷಗಳ ಹಿಂದೆ ಜನರು ಬೀಟ್ರೂಟ್ ಗಡ್ಡೆಯನ್ನ ತಿನ್ನುತ್ತಾನೆ ಇರಲಿಲ್ಲ, ಬದಲಿಗೆ ಅದರ ಎಲೆಗಳನ್ನ ಮಾತ್ರ ಬಳಸುತ್ತಿದ್ದರು. ಇದು ಇಂದಿನ ಪಾಲಕ್ ಸೊಪ್ಪಿನ ರೀತಿಯಲ್ಲಿ ಬಳಕೆ ಆಗುತ್ತಿತ್ತು. ಪ್ರಾಚೀನ ರೋಮನ್ನರು ಮತ್ತು ಗ್ರೀಕರು ಬೀಟ್ರೂಟ್ ಅನ್ನ ಪವಿತ್ರ ಎಂದು ಪರಿಗಣಿಸುತ್ತಿದ್ದರು. ಅಪೋಲೋ ದೇವರಿಗೆ ಬೀಟ್ರೂಟ್ ಅನ್ನ ಅರ್ಪಿಸುತ್ತಿದ್ದರು. ಆದ್ರೆ ಇವರು ಕೂಡ ಹೆಚ್ಚಾಗಿ ಸೊಪ್ಪನ್ನೇ ಬಳಸುತ್ತಿದ್ದರು. ಮೊಟ್ಟ ಮೊದಲ ಬಾರಿಗೆ ಬೀಟ್ರೂಟ್ ಗಡ್ಡೆಯನ್ನ ಆಹಾರವಾಗಿ ಬಳಸಲು ಶುರು ಮಾಡಿದ್ದೇ ರೋಮನ್ನರು. ಇವರು ಇದನ್ನ ಜ್ವರ ಮತ್ತು ಮಲಬದ್ಧತೆಗೆ ಔಷಧಿಯಾಗಿ ಕೂಡ ಬಳಸುತ್ತಾರೆ. ಬಳಸುತ್ತಿದ್ದರು. 15ನೇ ಶತಮಾನದ ಸುಮಾರಿಗೆ ಯುರೋಪ್ನಲ್ಲಿ ಬೀಟ್ರೂಟ್ ಗಡ್ಡೆ ಜನಪ್ರಿಯವಾಗಿತ್ತು. ಆ ಕಾಲದಲ್ಲಿ ರಕ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಇದನ್ನ ಪ್ರಮುಖ ಔಷಧಿಯಾಗಿ ನೀಡಲಾಗುತ್ತಿತ್ತು. 1747ರಲ್ಲಿ ಜರ್ಮನ್ ರಸಾಯನ ತಜ್ಞ ಆಂಡ್ರಿಯಾಸ್ ಮಂಗ್ರಾಫ್ ಬೀಟ್ರೂಟ್ ನಿಂದ ಸಕ್ಕರೆಯನ್ನ ತಯಾರಿಸಬಹುದು ಅಂತ ಕೂಡ ಕಂಡುಹಿಡಿದಿದ್ದರು. ಬೀಟ್ರೂಟ್ ಇತಿಹಾಸ ಕೇವಲ ಭೂಮಿಗೆ ಸೀಮಿತವಾಗಿಲ್ಲ ಸ್ನೇಹಿತರೆ. 1975ರಲ್ಲಿ ನಡೆದ ಅಪೋಲೋ ಸುಯೇಜ್ ಮಿಷನ್ ಸಮಯದಲ್ಲಿ ರಷ್ಯಾದ ಗಗನಯಾತ್ರಿಗಳು ಬಾಹ್ಯಾಕಾಶನಲ್ಲಿ ಬೀಟ್ರೂಟ್ ಸೂಪ್ ಅನ್ನ ಸೇವಿಸಿ ಸಂಭ್ರಮಿಸಿದ್ದರು. ವಿಕ್ಟೋರಿಯನ್ ಯುಗದಲ್ಲಿ ಮಹಿಳೆಯರು ತಮ್ಮ ತುಟಿಗೆ ಮತ್ತು ಕೆನ್ನೆಗೆ ಕೆಂಪು ಬಣ್ಣ ನೀಡಲು ಅಂದ್ರೆ ಲಿಪ್ಸ್ಟಿಕ್ ಅನ್ನು ಹಚ್ಚಲು ಬೀಟ್ರೂಟ್ ರಸವನ್ನು ಕೂಡ ಬಳಸುತ್ತಿದ್ದರು. ಪ್ರಾಚೀನ ರೋಮನರು ಬೀಟ್ರೂಟ್ ಅನ್ನ ಒಂದು ನೈಸರ್ಗಿಕ ಅಫ್ರೋಡಿಸಿಯಾಕ್ ಅಥವಾ ಲೈಂಗಿಕ ಆಸಕ್ತಿ ಹೆಚ್ಚಿಸುವ ಆಹಾರ ಎಂದೇ ಕರೆಯುತ್ತಿದ್ದರು. ಬೀಟ್ರೂಟ್ ಅನ್ನ ಅವರು ನೈಸರ್ಗಿಕ ವಯಗ್ರ ಅಂತ ಕರೆಯುತ್ತಿದ್ದರು. ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿದ್ದಂತಹ ನೈಟ್ರೇಟ್ಸ್ಗಳು. ನಮ್ಮ ದೇಹವು ಈ ನೈಟ್ರೇಟ್ಸ್ ಅನ್ನ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತಿಸುತ್ತದೆ. ಈ ನೈಟ್ರಿಕ್ ಆಕ್ಸೈಡ್ ರಕ್ತನಾಳಗಳನ್ನ ಹಿಗ್ಗಿಸಿ ಜನನಾಂಗಗಳಿಗೆ ರಕ್ತದ ಹರಿವನ್ನ ಅಂದ್ರೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುತ್ತದೆ. ಇದು ಪುರುಷರಲ್ಲಿ ನಿಮಿರುವಿಕೆಯ ದೋಷವನ್ನ ಅಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನಲ್ ಅನ್ನ ನೈಸರ್ಗಿಕವಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಬೀಟ್ರೂಟ್ ನಲ್ಲಿ ಬೋರಾನ್ ಎಂಬ ಖನಿಜಾಂಶ ಹೇರಳವಾಗಿದೆ. ಇದು ಮಾನವನ ದೇಹದಲ್ಲಿ ಲೈಂಗಿಕ ಹಾರ್ಮೋನ್ಗಳ ಉತ್ಪಾದನೆಗೆ ನೇರವಾಗಿ ಸಂಬಂಧಿಸಿದೆ. ಇದು ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನ ಸಮತೋಲನ ಮಾಡಲು ಮತ್ತು ಮಹಿಳೆಯರಲ್ಲಿ ಈಸ್ಟ್ರೋಜನ್ ಮಟ್ಟವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಲೈಂಗಿಕ ಕ್ರಿಯೆಯಲ್ಲಿ ಸ್ಟಾಮಿನಾ ಬಹಳ ಮುಖ್ಯ. ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಸ್ನಾಯುಗಳಿಗೆ ಆಮ್ಲಜನಕ ಪೂರೈಕೆ ಹೆಚ್ಚಾಗುತ್ತದೆ. ಇದರಿಂದ ದೈಹಿಕ ಶ್ರಮದ ಕೆಲಸದಲ್ಲಿ ಅಥವಾ ದೀರ್ಘಕಾಲದ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ಈ ಬೀಟ್ರೂಟ್ ಒದಗಿಸುತ್ತದೆ.
ಬೀಟ್ರೂಟ್ ನಲ್ಲಿರುವ ಅಂಶಗಳು ರಕ್ತದ ಒತ್ತಡನ ಕಡಿಮೆ ಮಾಡುವುದರಿಂದ ಮನಸ್ಸು ಶಾಂತವಾಗಲು ಮತ್ತು ಆತಂಕ ದೂರವಾಗಲು ಕೂಡ ಸಹಾಯ ಮಾಡುತ್ತದೆ. ಮಾನಸಿಕ ನೆಮ್ಮದಿ ಉತ್ತಮ ಲೈಂಗಿಕ ಜೀವನಕ್ಕೆ ಅಗತ್ಯವಾಗುತ್ತದೆ. ಲೈಂಗಿಕ ಉತ್ತಮ ಫಲಿತಾಂಶಕ್ಕಾಗಿ ಲೈಂಗಿಕ ಕ್ರಿಯೆಯಿಂದ 2 ಗಂಟೆ ಅಥವಾ 3 ಗಂಟೆ ಮೊದಲು 1 ಗ್ಲಾಸ್ ಫ್ರೆಶ್ ಬೀಟ್ರೂಟ್ ಜ್ಯೂಸ್ ಕುಡಿಯುವುದು ಅಥವಾ ಸಲಾಡ್ ರೂಪದಲ್ಲಿ ಸೇವಿಸುವುದು ಪರಿಣಾಮಕಾರಿ ಅಂತ ತಜ್ಞರು ಹೇಳುತ್ತಾರೆ. ಆದರೆ ಎಚ್ಚರಿಕೆ ಇರಲಿ ಸ್ನೇಹಿತರೆ, ನೀವು ಈಗಾಗಲೇ ರಕ್ತದ ಒತ್ತಡ ಅಂದ್ರೆ ಬಿಪಿ ಅಥವಾ ರಕ್ತ ತೆಳುಗೊಳಿಸುವ ಮಾತ್ರೆಯನ್ನ ಅಂದ್ರೆ ಬ್ಲಡ್ ಥಿನ್ನರ್ ಅನ್ನ ಬಳಸುತ್ತಿದ್ರೆ ಬೀಟ್ರೂಟ್ ಅನ್ನ ಅತಿಯಾಗಿ ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ತುಂಬಾ ಕಡ್ಡಾಯ. ಹಿಂದೂ ಪುರಾಣದಲ್ಲಿ ಕೆಂಪು ಬಣ್ಣವು ಕಾಮದೇವ ಅಂದ್ರೆ ಪ್ರೀತಿಯ ದೇವರು ಮತ್ತು ಲಕ್ಷ್ಮಿ ಸೌಂದರ್ಯ ದೇವತೆಗೆ ಪ್ರಿಯವಾದದ್ದು. ಬೀಟ್ರೂಟ್ ಕೆಂಪು ಬಣ್ಣವನ್ನ ಹೋಲುವ ಕಾರಣ ಇದನ್ನ ರಕ್ತವರ್ಧಕ ಅಂತ ಕೂಡ ಕರೆಯುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹ ದೋಷ ಇರುವವರು ಅಥವಾ ದೇಹದಲ್ಲಿ ಶಕ್ತಿ ಕಡಿಮೆ ಇರುವವರು ಕೆಂಪು ಬಣ್ಣದ ತರಕಾರಿಯನ್ನು ಬಳಸಲು ಸೂಚಿಸಲಾಗುತ್ತದೆ. ಆಯುರ್ವೇದವು ಪುರಾಣಗಳಷ್ಟೇ ಹಳೆಯದು. ಆಯುರ್ವೇದದಲ್ಲಿ ಬೀಟ್ರೂಟ್ ಅನ್ನ ರಕ್ತ ಧಾತುವನ್ನ ವೃದ್ಧಿಸುವ ಆಹಾರ ಎಂದೇ ಪರಿಗಣಿಸಲಾಗಿದೆ. ದೇಹದಲ್ಲಿ ಪಿತ್ತ ಮತ್ತು ಕಫವನ್ನ ಸಮತೋಲನಗೊಳಿಸಲು ಇದನ್ನ ಬಳಸಲಾಗುತ್ತದೆ. ಬೀಟ್ರೂಟ್ ಕೇವಲ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಚರ್ಮ ಮತ್ತು ಕೂದಲಿನ ಕಾಂತಿಗೂ ರಾಮಬಾಣ. ವಿಕ್ಟೋರಿಯನ್ ಕಾಲದಲ್ಲಿ ಮಹಿಳೆಯರು ಇದನ್ನ ಲಿಪ್ಸ್ಟಿಕ್ ಆಗಿ ಬಳಸುತ್ತಿದ್ದರು ಅಂದ್ರೆ ನೀವು ನಂಬಲೇಬೇಕು. ಅಷ್ಟೇ ಯಾಕೆ, ಈಗಲೂ ಕೂಡ ನೀವು ಅದನ್ನ ಬಳಸಬಹುದಾಗಿದೆ. ಒಂದು ಸಣ್ಣ ಬೀಟ್ರೂಟ್ ತುಂಡನ್ನ ಫ್ರಿಜ್ ನಲ್ಲಿಟ್ಟು ತಣ್ಣಗೆ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ತುಟಿಗೆ ಉಜ್ಜಿಕೊಳ್ಳಿ. ಕೆಲವೇ ದಿನಗಳಲ್ಲಿ ನಿಮ್ಮ ತುಟಿಗಳು ನೈಸರ್ಗಿಕವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತವೆ. ಕೆನ್ನೆಗಳು ಗುಲಾಬಿ ಬಣ್ಣದಲ್ಲಿ ಕಾಣಿಸಬೇಕೆಂದ್ರೆ ಬೀಟ್ರೂಟ್ ರಸವನ್ನ ಹತ್ತಿಯ ಸಹಾಯದಿಂದ ಕೆನ್ನೆಗಳ ಮೇಲೆ ಹಚ್ಚಿ ಲಘುವಾಗಿ ಮಸಾಜ್ ಮಾಡಿ. ಇದು ಕೆಮಿಕಲ್ ಮುಕ್ತವಾದ ನ್ಯಾಚುರಲ್ ಬ್ಲಶ್ ಕೊಡುತ್ತದೆ. ಬೀಟ್ರೂಟ್ ರಸವನ್ನ ಗೋರಂಟಿ ಅಂದ್ರೆ ಹೆನ್ನ ಅಥವಾ ಕ್ಯಾರೆಟ್ ರಸದೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚಿ. ಇದು ಕೂದಲಿಗೆ ಸುಂದರವಾದ ಕೆಂಪು ಅಥವಾ ಬರ್ಗಂಡಿ ಛಾಯೆಯನ್ನ ನೀಡುತ್ತದೆ ಮತ್ತು ಕೂದಲು ಹೊಳೆಯುವಂತೆ ಮಾಡುತ್ತದೆ. ಕೆಲವರಿಗೆ ಬೀಟ್ರೂಟ್ ಸೇವಿಸಿದ ತಕ್ಷಣ ಚರ್ಮದ ಮೇಲೆ ಕೆಂಪು ಗುಳ್ಳೆಗಳು, ತುರಿಕೆ ಅಥವಾ ಜ್ವರ ಬಂದಂತಾಗಬಹುದು. ಅಂದ್ರೆ ಇದನ್ನ ಬೀಟ್ ಅಲರ್ಜಿ ಅಂತಾನೆ ಕರೆಯುತ್ತಾರೆ. ಇಂತಹ ಲಕ್ಷಣಗಳು ಕಂಡರೆ ಬೀಟ್ರೂಟ್ ತಿನ್ನುವುದನ್ನ ತಕ್ಷಣ ನಿಲ್ಲಿಸುವುದು ಒಳ್ಳೆಯದು. ಬೀಟ್ರೂಟ್ ನಲ್ಲಿರುವ ಫೈಬರ್ ಅಂಶ ಜೀರ್ಣಕ್ರಿಯೆಗೆ ಒಳ್ಳೆಯದಾದರೂ ಹೊಟ್ಟೆ ಅಪ್ಸೆಟ್ ಇರುವಾಗ ಇದನ್ನ ಸೇವಿಸಿದ್ರೆ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಅಥವಾ ಲೂಸ್ ಮೋಷನ್ ಸಮಸ್ಯೆ ಉಲ್ಬಣಿಸಬಹುದು. ಬೀಟ್ರೂಟ್ ಅಂದ್ರೆ ಕೇವಲ ಒಂದು ತರಕಾರಿ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ದೇಹದ ಇಂಜಿನ್ ರೀಚಾರ್ಜ್ ಮಾಡುವ ಶಕ್ತಿಶಾಲಿ ಸೂಪರ್ ಫುಡ್ ಆಗಿದೆ. ಯಾಕಂದ್ರೆ ಬೀಟ್ರೂಟ್ ನಲ್ಲಿ ಕಬ್ಬಿಣಾಂಶ ಅಂದ್ರೆ ಐರನ್ ಹೇರಳವಾಗಿದೆ. ಇದು ರಕ್ತಹೀನತೆ ಅಂದ್ರೆ ಅನೆಮಿಯಾದಿಂದ ಬಳಲುತ್ತಿರುವವರಿಗೆ ವರದಾನವಾಗಿದೆ. ಇದನ್ನ ನಿಯಮಿತವಾಗಿ ಸೇವಿಸುವುದರಿಂದ ಕೆಂಪು ರಕ್ತ ಕಣಗಳ ಉತ್ಪಾದನೆ ಹೆಚ್ಚಾಗಿ ಮುಖದಲ್ಲಿ ನೈಸರ್ಗಿಕ ಕಳೆ ಬರುತ್ತದೆ. ಇದನ್ನ ಲಿವರ್ ಕ್ಲೀನ್ಸಿಂಗ್ ಆಗಿ ಕೂಡ ಬಳಸುತ್ತಾರೆ. ಬೀಟ್ರೂಟ್ ನಲ್ಲಿರುವ ಬೆಟೈನ್ ಎಂಬ ಅಂಶವು ಲಿವರ್ ನಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕಲು ಅಂದ್ರೆ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ. ನೀವು ಹೊರಗಿನ ಜಂಕ್ ಫುಡ್ ಅತಿಯಾಗಿ ತಿನ್ನುವರಾಗಿದ್ದರೆ ಬೀಟ್ರೂಟ್ ಅನ್ನ ತಿಂದರೆ ನಿಮ್ಮ ಬಾಡಿಯಲ್ಲಿರುವ ಎಲ್ಲ ಗಲೀಜು ಹೊರಗೆ ಹೋಗುತ್ತದೆ. ಹೀಗಾಗಿ ಬೀಟ್ರೂಟ್ ಅನ್ನ ನಿಮ್ಮ ಲಿವರ್ ಆಪ್ತ ಮಿತ್ರ ಅಂತಾನೆ ಕರೆಯಬಹುದು. ಕ್ರೀಡಾಪಟುಗಳಿಗಂತರೂ ಇದು ಪವರ್ ಬೂಸ್ಟರ್ ಇದ್ದ ಹಾಗೆ. ಹೌದು, ಬೀಟ್ರೂಟ್ ಜ್ಯೂಸ್ ಕುಡಿಯುವುದರಿಂದ ಸ್ನಾಯುಗಳಿಗೆ ಆಮ್ಲಜನಕ ಪೂರೈಕೆ ಉತ್ತಮಗೊಳ್ಳುತ್ತದೆ. ಇದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಜಿಮ್ ಹೋಗುವವರು ಅಥವಾ ಕ್ರೀಡಾಪಟುಗಳಿಗೆ ಇದು ಬೆಸ್ಟ್ ಎನರ್ಜಿ ಡ್ರಿಂಕ್ ಅಂತಾನೆ ಕರೆಯಬಹುದಾಗಿದೆ. ಮೆದುಳಿಗಂತೂ ಇದು ಹೇಳಿ ಮಾಡಿಸಿದಂತಹ ಒಂದು ಎನರ್ಜಿ ಬೂಸ್ಟರ್ ಆಗಿದೆ. ಇದರಲ್ಲಿರುವ ನೈಟ್ರೇಟ್ಸ್ ಮೆದುಳುಗಳಿಗೆ ರಕ್ತದ ಹರಿವನ್ನ ಹೆಚ್ಚಿಸುತ್ತದೆ. ಇದು ವಯಸ್ಸಾದಂತೆ ಬರುವ ಮರುವಿನ ಕಾಯಿಲೆಗೆ ತಡೆಯಲು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ತುಂಬಾ ಸಹಕಾರಿ. ಎಕ್ಸಾಮ್ ಸಮಯದಲ್ಲಿ ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಬೇಕು ಅಂದ್ರೆ ಬೀಟ್ರೂಟ್ ಜ್ಯೂಸ್ ಅನ್ನ ಕುಡಿಯೋದು ತುಂಬಾನೇ ಒಳ್ಳೆಯದು. ಅಷ್ಟೇ ಯಾಕೆ, ವಯಸ್ಸಾದವರಿಗೆ ಬಿಪಿ ನಿಯಂತ್ರಣ ಇಲ್ಲ ಅಂದ್ರೆ ಬೀಟ್ರೂಟ್ ಸೇವಿಸುವುದು ತುಂಬಾ ಒಳ್ಳೆಯದು. ಅಧಿಕ ರಕ್ತದೊತ್ತಡ ಹೊಂದಿರುವವರಿಗೆ ಬೀಟ್ರೂಟ್ ಜ್ಯೂಸ್ ರಾಮಬಾಣ. ಇದು ರಕ್ತನಾಳಗಳನ್ನು ಸಡಿಲಗೊಳಿಸಿ ರಕ್ತದ ಒತ್ತಡವನ್ನ ಕೆಲವೇ ಗಂಟೆಯಲ್ಲಿ ಸಮತೋಲನಕ್ಕೆ ತರುತ್ತದೆ. ಆದರೆ ಹೆಚ್ಚಿಗೆ ಸೇವಿಸಿದರೆ ಲೋ ಬಿಪಿ ಆಗೋ ಚಾನ್ಸಸ್ ಕೂಡ ಇರುತ್ತದೆ. ಹೀಗಾಗಿ ಯಾವುದೇ ಸಮಯದಲ್ಲೂ ಅತಿಯಾಗಿ ಮಾತ್ರ ಬೀಟ್ರೂಟ್ ಅನ್ನ ಬಳಸಬೇಡಿ. ಬೀಟ್ರೂಟ್ ನಲ್ಲಿರುವ ಬೆಟಾಸೆನಿನ್ ಎಂಬ ವರ್ಣದ್ರವ್ಯವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯುವ ಶಕ್ತಿ ಹೊಂದಿದೆ ಅಂತ ಇತ್ತೀಚಿನ ಸಂಶೋಧನೆಗಳು ತಿಳಿಸುತ್ತಿವೆ. ವಿಶೇಷವಾಗಿ ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಇದು ಸಹಕಾರಿಯಾಗುತ್ತದೆ. ದೇಹದ ಒಳಭಾಗದಲ್ಲಿ ಉಂಟಾಗುವ ಉರಿಯೂತ ಹೃದಯ ಕಾಯಿಲೆ ಮತ್ತು ಬೊಜ್ಜಿಗೆ ಕಾರಣವಾಗುತ್ತದೆ. ಬೀಟ್ರೂಟ್ ಒಂದು ನೈಸರ್ಗಿಕ ಉರಿಯೂತ ಶಮನಕಾರಿ. ಹೀಗಾಗಿ ಇದನ್ನ ಬಳಸುವುದು ತುಂಬಾ ಒಳ್ಳೆಯದು. ನೋಡಿದ್ರಾ ಸ್ನೇಹಿತರೆ, ಒಂದು ಸಣ್ಣ ಬೀಟ್ರೂಟ್ ನಿಮ್ಮ ದೇಹದಲ್ಲಿ ಏನೆಲ್ಲ ಮ್ಯಾಜಿಕ್ ಮಾಡುತ್ತೆ ಅಂತ. ಇವತ್ತೇ ನಿಮ್ಮ ಡಯಟ್ ನಲ್ಲಿ ಈ ಬೀಟ್ರೂಟ್ ಅನ್ನ ಸೇರಿಸಿಕೊಳ್ಳಿ. ನೀವೇನಾದ್ರೂ ಬೀಟ್ರೂಟ್ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇದ್ದರೆ ಅಥವಾ ನಿಮ್ಮ ಅನುಭವವನ್ನ ಶೇರ್ ಮಾಡಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ.